ಬೇಲೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮ ನಡೆಯಿತು। ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶ ಶಶಿಧರ್ ಎಂ ಗೌಡ ಅವರು ಜನಸಾಮಾನ್ಯರು ಜಲಮೂಲಗಳನ್ನು ರಕ್ಷಣೆ ಮಾಡದೆ ಹೋದರೆ ಮುಂದಿನ ಪೀಳಿಗೆಗೆ ಜಲಕ್ಷಾಮ ಎದುರಿಸಬೇಕಾಗುತ್ತದೆ ಎಂದರು। ಇಡೀ ವಿಶ್ವದಲ್ಲೇ ಜಲದ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ಉತ್ತಮವಾದಂತಹ ದಿನವಾಗಿದೆ। ಯಾಕೆ ಅಂತಂದರೆ ಇಡೀ ಪ್ರಪಂಚದ ಅಂತ್ಯ 1/4 ಭಾಗ ಭೂಮಿ ಇದೆ ಅಷ್ಟೇ, ಇನ್ನು ಉಳಿದಂತೆ ನೀರಿನ ಆವರಿಸಿಕೊಂಡಿರತಕ್ಕಂಥದ್ದಿದೆ। ಈ ಭೂಮಿ ಮೇಲೆ ಈ ಹಿಂದೆಲ್ಲ ಭೂಮಿಯ ಪ್ರಮಾಣದ ಒಳಗಡೆ ಜಲ ಅದ್ಭುತವಾಗಿ ಇತ್ತು। ಈಗ ಮಳೆ, ಗಾಳಿ, ಬೆಳಕು ಎಷ್ಟು ಅವಶ್ಯಕತೆ ಇದೆಯೋ ನೀರಿನ ಅವಶ್ಯಕತೆಯೂ ಕೂಡ ಈ ಪ್ರಾಣಿ ಜೀವಕೋಶಗಳಿಗೆ ಜೀವಿಗಳಿಗೆ ಎಲ್ಲದೂ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ನೀರಿನ ಅವಶ್ಯಕತೆ ಇದೆ। ಈ ಕಾರಣದಿಂದ ಈಗೇನು ಕಾಡು ಎಲ್ಲ ಸಂರಕ್ಷಣೆ ಆಗ್ತಾನೆ, ಕಾಡು ಎಲ್ಲ ನಾಶವಾಗ್ತಾ ಇದೆ। ಈ ಕಾಡು ನಾಶ ಆಗ್ತಿರೋದ್ರಿಂದ ಆ ಪ್ರಾಣಿ ಪಕ್ಷಿಗಳು ಎಲ್ಲ ಹೊರಗಡೆ ಬಂದು ಇದೇ ವೇಳೆ ಸಿವಿಲ್ ನ್ಯಾಯಾಧೀಶ ನಾಗೇಶ್ ಅವರು ಮಾತನಾಡಿ ಪ್ರತಿಯೊಂದು ಜೀವಿಗೂ ನೀರು ಅತ್ಯವಶ್ಯಕವಾಗಿದ್ದು ನೀರಿಲ್ಲದೆ ಪ್ರಾಣಿ ಸಂಕುಲ ಬದುಕಲು ಸಾಧ್ಯವಿಲ್ಲ। ವಿಶ್ವದಲ್ಲಿ 70% ಭಾಗ ನೀರಿನ ಮೂಲ ಹೊಂದಿದ್ದು ಇದರಲ್ಲಿ 3% ಮಾತ್ರ ಶುದ್ಧವಾಗಿದ್ದು ಕುಡಿಯಲು ಯೋಗ್ಯವಾಗಿದೆಯೇ। ಇಂತಹ ಪವಿತ್ರ ಜಲವನ್ನು ಹಾಳು ಮಾಡುತ್ತಿದ್ದೇವೆ ಎಂದು ವಿಷಾದಿಸಿದರು। ಯಾವುದೇ ಒಂದು ವಿಶ್ವದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಾಗಲಿ ಅಥವಾ ಪ್ರತಿಯೊಂದು ಜೀವಕ್ಕಾಗಲಿ ನೀರು ಅತ್ಯವಶ್ಯಕವಾಗಿ ಬೇಕಾಗುತ್ತದೆ। ನೀರಿಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಜೀವಗಳಾಗಲಿ ಬದುಕಲು ಸಾಧ್ಯವಿಲ್ಲ। ಅದೇ ರೀತಿ ಊಟವಿಲ್ಲದಿದ್ದರೆ ಸ್ವಲ್ಪ ದಿನಗಳ ಕಾಲ ಬದುಕಿರಬಹುದು, ಆದರೆ ನೀರಿಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ। ನಮ್ಮ ವಿಶ್ವದಲ್ಲಿ 70% ನೀರು ಇದ್ದು 70% ಆವರಿಸಿರುವ ನೀರು ಭಾಗವಿದ್ದು ಅದರಲ್ಲಿ ಕೇವಲ 2-3% ಮಾತ್ರ ನಾವು ಸಿಹಿ ನೀರು। ಈ ವೇಳೆ ವಕೀಲರ ಸಂಘದ ಚಂದ್ರು, ಸರ್ಕಾರಿ ಅಭಿಯೋಜಕರಾದ ಜಯಶ್ರೀ, ಶಶಿಕಲಾ, ವಕೀಲರಾದ ಧರ್ಮೇಗೌಡ, ಎಸ್ಎನ್ ಚಂದ್ರು, ಪುಟ್ಟಸ್ವಾಮಿಗೌಡ, ಮಲ್ಲಿಕಾರ್ಜುನ, ಆರಕ್ಷಕ ಉಪನಿರೀಕ್ಷಕರು ಹಳೇಬೀಡು ಗಿರಿಧರ್ ಉಪಸ್ಥಿತರಿದ್ದರು। ಹರೀಶ್, ವಿ4 ನ್ಯೂಸ್, ಬೇಲೂರು।